ಮೆಕ್ಸಿಕೋದ ಇರುಪುವಾಟೆ ನಗರದಲ್ಲಿ ನಡೆಯುತ್ತಿದ್ದ ಪಾರ್ಟಿಯ ಮೇಲೆ ಗುಂಡು ದಾಳಿ ನಡೆದು 12 ಮಂದಿ ಮರಣ ಹೊಂದಿದವರು ಹಾಗೂ 20ರಷ್ಟು ಜನರು ಗಾಯಗೊಂಡವರು. ಮಧ್ಯ ಅಮೆರಿಕದ ದೇಶಗಳಲ್ಲಿ ಮಾಫಿಯಾಗಳಿಂದ ಗುಂಡಿನ ದಾಳಿ ಆಗಾಗ ನಡೆಯುತ್ತಿರುತ್ತದೆ. ಮೆಕ್ಸಿಕೋ ಅದಕ್ಕೆ ಹೊರತಲ್ಲ. ಮಾಫಿಯಾ ತಂಡಗಳು ಆಗಾಗೂ ರಸ್ತೆಗಳಲ್ಲಿ ಮತ್ತು ಪಾರ್ಟಿಗಳ ಮೇಲೆ ಗುಂಡು ಹಾರಿಸಿ ನಮ್ಮ ಬಲ ಮುರಿಯಲಾಗದು ಎಂದು ತೋರಿಸುತ್ತಿರುತ್ತವೆ. ಇದು ಕೂಡ ಅದೇ ಮಾದರಿಯ ಒಂದು ದಾಳಿ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಮೆಕ್ಸಿಕೋದ ಗುವಾನಜುವಟೊ ರಾಜ್ಯದ ಇರುಪುವಾಟೊ ನಗರದಲ್ಲಿ ಸಂತ ಜಾನ್ ಬ್ಯಾಪ್ಟಿಸ್ಟ್ ಚರ್ಚಿನವರು ಈ ಪಾರ್ಟಿ ಏರ್ಪಡಿಸಿದ್ರು. ಇಗರ್ಜಿಯ ಎದುರು ನೂರಾರು ಜನರು ನರ್ತನದಲ್ಲಿ ತೊಡಗಿದ್ರು. ಇದೇ ಕಾಲದಲ್ಲಿ ಪಾತಕಿಗಳು ಶೂಟೌಟ್ ಮಾಡಿದ್ದರಿಂದ 12 ಮಂದಿ ಸತ್ತು 20ಕ್ಕೂ ಹೆಚ್ಚು ಜನರು ಗಾಯಗೊಂಡರು ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಗೋಮೆಜ್ ಸರ್ವಂಟೆಸ್ ತಿಳಿಸಿದ್ದಾರೆ. ಮೆಕ್ಸಿಕೋದ ಅಧ್ಯಕ್ಷ ಕ್ಲೌಡಿಯಾ ಸಿನ್ಬಾಯ್ ದಾಳಿಯ ಬಗೆಗೆ ಸಂತಾಪವನ್ನು ಸೂಚಿಸಿ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಗುವಾನಜುವಟೊ ರಾಜ್ಯದಲ್ಲಿ ಮಾಫಿಯಾ ತಂಡಗಳು ಹಲವು ಇದ್ದು ಕಳೆದ 6 ತಿಂಗಳಲ್ಲಿ ಇಲ್ಲಿ 1435 ಹತ್ಯೆಗಳು ನಡೆದಿರುವುದಾಗಿ ತಿಳಿದು ಬಂದಿದೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.